ರೋಟರಿ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಕಾಲ ಬ್ರಹ್ಮಾವರದ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ಆಯೋಜಿಸಿದ ಹಣ್ಣು ಮೇಳಕ್ಕೆ ನೂರಾರು ಸಾರ್ವಜನಿಕರು ಮುಗಿಬಿದ್ದರು. ಘಮಘಮಿಸುವ ಹಣ್ಣಿನ ವಿವಿಧ ತಿಂಡಿಗಳು ತಿಂಡಿ ಪ್ರಿಯರನ್ನ ಮನಸೆಳೆದವು. ಹಲಸಿನ ಹಣ್ಣಿನಲ್ಲಿ ಇಷ್ಟೊಂದು ಬಗೆಯ ತಿಂಡಿಗಳನ್ನು ಮಾಡಬಹುದೇ ಎನ್ನುವುದನ್ನು ಅರ್ಥಕೊಂಡರು. ಇದಕ್ಕೂ ಮುನ್ನ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಆರ್.ಸಿ. ಜಗದೀಶ್ ಹಣ್ಣು ಮೇಳಕ್ಕೆ ಚಾಲನೆಯನ್ನು ನೀಡಿದರು. ಹಲಸಿನ ಕೃಷಿಯಲ್ಲಿ ಸಾಧನೆಗೈದ ರೈತರಿಗೆ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಹರ್ಷ ಟಿ.ಜೆ ಸನ್ಮಾನಿಸಿದರು. ಸೇಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಚರ್ಚಿನ ವಿಕಾರ್ ಜನರಲ್ ಆಗಿರುವ ಫಾದರ್ ಎಂ.ಸಿ. ಮಥಾಯಿ ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬ್ರಹ್ಮಾವರದ ಅಧ್ಯಕ್ಷ ದಿನೇಶ್ ಕುಮಾರ್ ನಾಯರಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆ.ಟಿ. ಗುರುಮೂರ್ತಿ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮಣ, ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಕೆ.ವಿ. ಸುಧೀರ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ಜೊತೆಗೂಡಿಸಿಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಸಪೋರ್ಟ್ ಇದೆ ಅಂತ ರೈತರಿಗೆ ತಾವು ಬೆಳೆಯುವ ಅಲ್ಲಿರ್ಬೋದು ಬೇರೆ ಬೇರೆ ವಸ್ತುಗಳಿಗೆ ಪ್ರೋತ್ಸಾಹ ನೀಡಬೇಕು. ಆ ಮೂಲಕ ಆ ಬೆಳೆದ ವಸ್ತುಗಳಿಗೆ ಒಳ್ಳೆ ರೀತಿಯ ಬೆಂಬಲ ಬೆಲೆ ಸಿಗಬೇಕು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀವಿ. ಇಲ್ಲಿದ್ದೀರಿ ನಮ್ಮ ಮಟ್ಟುಗುಳ್ಳ, ಅದೇ ರೀತಿ ಮಲ್ಲಿಗೆ ಕೃಷಿಯಾದ ನಮ್ಮ ಶಂಕರಪುರ ಮಲ್ಲಿಗೆಗೆ ಅವರು ಅದೇ ರೀತಿ ಒಂದು ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಮಟ್ಟುಗುಳ್ಳಕ್ಕೆ ಒಂದು ಪೇಟೆಂಟ್ ತರುವ ಮೂಲಕ ಆ ಇಡೀ ಮಟ್ಟುಗುಳ್ಳಕ್ಕೆ ಒಂದು ರೇಟ್ ಫಿಕ್ಸೇಷನ್ ಮಾಡುವ ಮೂಲಕ ಆ ಬೆಳೆಗಾರರಿಗೆ ಅದರ ವ್ಯವಸ್ಥೆಗೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಪ್ರೋತ್ಸಾಹ ನೀಡುವ ಮೂಲಕ ಇವತ್ತು ಮಟ್ಟುಗುಳ್ಳ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅದಕ್ಕೆ ವಿಶ್ವ ಮಾನ್ಯತೆ ಸಿಗುವ ಮೂಲಕ ಅದರ ಬೆಂಬಲ ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ಇವತ್ತು ನಮ್ಮ ಶಂಕರಪುರ ಮಲ್ಲಿಗೆ, ಆ ಶಂಕರಪುರ ಮಲ್ಲಿಗೆಯ ಆ ಕೃಷಿ ಮಾಡುವವರಿಗೆ ಸಾಲ ಸವಲತ್ತು ಇರ್ಬೋದು, ಅವರು ಮಾಡಿದಂಥ ಮಲ್ಲಿಗೆ ಕೃಷಿಗೆ ಒಂದು ಉತ್ತಮ ಬೆಲೆ ಸಿಗಬೇಕಂತ ದೃಷ್ಟಿಯಲ್ಲಿ ಇಡೀ ಒಂದು ಮಾರ್ಕೆಟಿಗೆ ಒಂದು ರೇಟ್ ಫಿಕ್ಸ್ ಮಾಡುವಂಥ ವ್ಯವಸ್ಥೆಗಳುಂಟು. ಅದೇ ರೀತಿ ನೀವು ಕೂಡ ಈ ಒಂದು ಕೃಷಿ ಮೇಳದ ಮೂಲಕ ನಮ್ಮ ಜಿಲ್ಲೆಯ ರೈತರಿಗೆ ಅವರು ಬೆಳೆಸಿದ ಯಾವುದೇ ಅನ್ನ ಹಂಪಲು ಇರ್ಬೋದು ಆ ವಸ್ತುಗಳಿಗೆ ಒಂದು ಒಳ್ಳೆ ರೀತಿಯ ಬೆಲೆ ಸಿಗುವ ರೀತಿಯಲ್ಲಿ ಒಂದು ಒಳ್ಳೆಯ ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ನಾವು ಒಂದು ವ್ಯವಸ್ಥೆಗಳನ್ನು ಜಾರಿ ಮಾಡಬೇಕು. ಪುಸ್ತಕ ಓದಿದಾಗ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ. ನಾವು ಕೇಳಿದಂಥ ಮಾತು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಮರೆತು ಹೋಗ್ಬೋದು. ಅದು ನಮ್ಮ ಮನಸ್ಸಿನಲ್ಲಿ ಚಿರವಾಗಿ ಉಳಿಲಿಕ್ಕೋಸ್ಕರ ಬರವಣಿಗೆ ಮೂಲಕ, ಕೈಪಿಡಿಯ ಮೂಲಕ ಅಥವಾ ಪುಸ್ತಕದ ಮೂಲಕ ನಮಗೆ ಲಭ್ಯವಾದರೆ ಅದು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುವಂತೆ, ಮರೆತು ಅದನ್ನು ಪುನಃ ಅದನ್ನು ಓದಿ ಮನನ ಮಾಡುವಂತೆ ಅದು ಉಪಯುಕ್ತವಾಗ್ತದೆ. ಅದಕ್ಕೋಸ್ಕರ ಇಲ್ಲಿನ ಇದರ ಸಂಘಟಕರು ರೂಪುಗೊಳಿಸಿರುವಂಥ ಈ ಕೈಪಿಡಿ ನಿಮ್ಮೆಲ್ಲರಿಗೂ ಪ್ರಯೋಜನವಾಗಲಿ. ರೈತರಿಗೆ ಇವತ್ತು ಹೆಚ್ಚಿನ ಒಂದು ಲಾಭವನ್ನು ಬರ್ತದೆ. ಮನೆ ಸುತ್ತಮುತ್ತ ಒಂದು 10 ಮರ ಇದ್ರೂ ಅವನಿಗೆ 10 ರಿಂದ 15 ಸಾವಿರ ರೂಪಾಯಿ ಇವತ್ತು ಲಾಭ ಬರ್ತಾ ಇದೆ. ಅಂದರೆ ಬರೀ ಹಣ್ಣು ಕೊಯ್ದು ಮಾಡಿದರೆ ಅದನ್ನು ಉತ್ಪನ್ನಗಳನ್ನು ನಾವು ಬೇರೆಯಾಗಿ ವ್ಯಾಲ್ಯೂಡೇಷನ್ ಮಾಡಿದರೆ, ಹಪ್ಪಳ ಮಾಡಿದರೆ, ಜ್ಯೂಸ್ ಮಾಡಿದರೆ, ಜಾಮ್ ಮಾಡಿದರೆ ಮತ್ತು ಆ ತೊಳೆಯನ್ನು ಮಾರಾಟ ಮಾಡಿದರೆ ಅದು 50,000 ತನಕ ಲಾಭ ಇವತ್ತು ಬರ್ತದೆ. ಹಪ್ಪಳವನ್ನೆಲ್ಲ ನೋಡಿರ್ಬೋದು. ಆ ದೃಷ್ಟಿಯಿಂದ ಕರಾವಳಿ ಭಾಗದಲ್ಲಿ ಒಂದು ಉತ್ಕೃಷ್ಟವಾದ ಬೆಳೆ ಅಂತ ಹೇಳಿದ್ರೆ ಇದು ಯಾವುದು ಹಲಸಿನ ಹಣ್ಣು. ಆಮೇಲೆ ಹಲಸಿನ ಹಣ್ಣಲ್ಲಿ ಇಷ್ಟೊಂದು ವೈವಿಧ್ಯಮತೆ ಇದೆ ಅಂದರೆ ಅದನ್ನು ಜ್ಯೂಸ್ ಮಾಡುವಂಥ ಹಲಸಿನ ಹಣ್ಣಿಂದ ಹಿಡಿದು ಅದು ತೊಳೆ ಬಕ್ಕೆ ಅಂತ ಹೇಳ್ತೀವಿ, ಅಲ್ಲಿ ತನಕ ನಮಗೆ ವೈವಿಧ್ಯಮತೆ ಇದೆ. ಆಮೇಲೆ ಸುಮಾರು 1 kg ಹಿಡಿದು 50 kg ತೂಕ ಮಾಡುವಂಥ ಹಣ್ಣಿನೂ ಸಹ ನಮ್ಮಲ್ಲಿ ಇದೆ.